ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್ ಇವತ್ತು ನಾನೊಂದು ಸೂಪರ್ ಆದಂತಹ ರೆಸಿಪಿನ ತೊಗೊಂಡು ಬಂದಿದ್ದೀನಿ ತುಂಬಾ ಅದ್ಭುತವಾಗುತ್ತೆ ಇದು ಏನು ಅಂತ ಹೇಳಿದ್ರೆ ಬಾಳೆ ಎಲೆಯಿಂದ ನಾವು ಇವತ್ತು ಫಿಶ್ ಫ್ರೈ ಮಾಡ್ತಾ ಇದ್ದೀವಿ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನೀವೇನಾದರೂ ನೋಡಿದ್ರೆ ಅಥವಾ ನೀವು ನೋಡಿ ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಇದು ಅಷ್ಟು ಸೂಪರ್ ಆಗಿ ಬರುತ್ತೆ ಖಂಡಿತವಾಗ್ಲೂ ಇದನ್ನ ನೀವು ಕೂಡ ಟ್ರೈ ಮಾಡಿ ಇನ್ನು ಇದನ್ನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಫಿಶ್ ಬನಾನಾ ಲೀಫ್ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ ಒಂದು 15ರಿಂದ 20 ಮೆಣಸಿದೆ ಇದರಲ್ಲಿ ಆನಂತರ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ತುಂಡು ಶುಂಠಿ ಆನಂತರ ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ ಒಂದು ನಿಂಬೆ ಗಾತ್ರದಲ್ಲಿ ಹುಣಸೆಹಣ್ಣು ತೊಗೊಂಡಿದ್ದೀನಿ ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಇದಿಷ್ಟೇ ಸಾಕು ನಮಗೆ ಇದರಲ್ಲಿ ನಾವು ಸಿಂಪಲ್ಲಾಗಿ ಟೇಸ್ಟಿಯಾಗಿ ತುಂಬ ಕ್ವಿಕ್ಕಾಗಿ ನಾವು ಬನಾನಾ ಲೀಫ್ ಫಿಶ್ ಫ್ರೈನ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದನ್ನು ಇವಾಗ ರುಬ್ಕೊಳ್ಬೇಕು ತುಂಬ ನುಣ್ಣಕ್ಕೆ ಇದನ್ನು ರುಬ್ಕೊಂಬರೋಣ ಬನ್ನಿ ಮೊದಲನೇದಾಗಿ ನಾವಿಲ್ಲಿ ಬಾಳೆ ಎಲೆನ ಬಾಡಿಸ್ಕೋಬೇಕು ಬಾಳೆ ಎಲೆನ ಬಾಡಿಸ್ಕೊತಾ ಇದ್ದೀನಿ ನಾನು ಬಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲೆ ಹರಿದೋಗುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿಯಾಗಿ ಎಲ್ಲ ಎಲೆಗಳನ್ನು ನಾನು ಇದೇ ರೀತಿಯಾಗಿ ಬಾಡಿಸ್ಕೋತೀನಿ ನಾನಿಲ್ಲಿ ಬಾಂಗ್ಡಾ ಮೀನು ತೊಗೊಂಡಿದ್ದೀನಿ ಈ ಕಡೆ ಮಸಾಲ ಕೂಡ ರೆಡಿ ಇದೆ ರುಬ್ಕೊಂಡಾಯಿತು ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇನ್ನು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಮಸಾಲೆನ ಹಾಕ್ತಾಯಿದ್ದೀನಿ ಕ್ಲೀನಾಗಿ ಮಸಾಲೆ ಹಾಕ್ಕೊಳ್ಬೇಕು ಮೀನು ಒಳಗಡೆ ಕೂಡ ಇದೇ ರೀತಿಯಾಗಿ ನೋಡಿ ಇದೇ ರೀತಿಯಾಗಿ ಮಸಾಲೆನ ಹಾಕಬೇಕು ನೀಟಾಗಿ ಒಂದು ಬಾಳೆ ಎಲೆ ತಗೊಳ್ಳಿ ಅದರ ಮೇಲೆ ಇಟ್ಟು ಈ ಥರ ಕ್ಲೀನಾಗಿ ಮಸಾಲೆನ ಚೆನ್ನಾಗಿ ಹಾಕ್ಕೊಳ್ಳಿ ಕರೆಕ್ಟಾಗಿ ಹೊಂದ್ಕೊಳ್ಬೇಕು ಮಸಾಲೆ ಮೀನಿಗೆ ನೋಡ್ತಾ ಇದ್ದೀರಾ ಅಲ್ವಾ ಇದೇ ರೀತಿಯಾಗಿ ಇದನ್ನು ನಾನು ಇವಾಗ ಟರ್ನ್ ಮಾಡಿ ಹಾಕ್ತೀನಿ ಈ ಸೈಡ್ ಕೂಡ ಹಾಗೆ ಹಾಕ್ಕೊಳ್ಳಿ ಇನ್ನು ಇದನ್ನು ಯಾವ ರೀತಿ ಕಟ್ಟೋದು ಅಂತ ನೋಡೋಣ ನೋಡಿ ಈ ಥರ ಹೀಗೆ ಮಾಡಿ ಇನ್ನೊಂದು ಕಡೆಯಿಂದ ಅದೇ ರೀತಿಯಾಗಿ ಫೋಲ್ಡ್ ಮಾಡಿ ನೀಟಾಗಿ ಒಂದು ಬದಿಯಿಂದ ಹೀಗೆ ಮಡಚಿ ಇನ್ನೊಂದು ಬದಿಯಿಂದ ಕೂಡ ಹೀಗೆ ಮಡಚಿ ನಾನು ಬಾಳೆ ಎಲೆಯ ದಾರದಿಂದನೇ ಇದನ್ನು ಕಟ್ತಾ ಇದ್ದೀನಿ ಈ ರೀತಿಯಾಗಿ ಕಟ್ಟಬೇಕು ಬಿಚ್ಚಬಾರ್ದು ಅದು ಟೈಟಾಗಿ ಕಟ್ಟಬೇಕು ಈ ರೀತಿಯಾಗಿ ಇದು ಇವಾಗ ಟೈಟ್ ಆಯಿತು ನಾನು ಎಲ್ಲ ಮೀನುಗಳನ್ನ ಇದೇ ರೀತಿಯಾಗಿ ಮಾಡ್ತೀನಿ ಇವಾಗ ಇದು ಎರಡನೇ ಮೀನು ನಾನು ಇದೇ ರೀತಿಯಾಗಿ ಮಸಾಲೆನ ಹಾಕ್ಕೊಂಡೆ ಎರಡೂ ಸೈಡ್ ಕೂಡ ಹಾಕ್ಕೊಂಡಿದ್ದೇನೆ ಇದನ್ನು ಇವಾಗ ಫೋಲ್ಡ್ ಮಾಡೋಣ ನೀಟಾಗಿ ಇದೇ ರೀತಿಯಾಗಿ ಫೋಲ್ಡ್ ಮಾಡೋಣ ಇನ್ನು ಇದನ್ನು ಒಂದು ದಾರದ ಸಹಾಯದಿಂದ ಕಟ್ಟಬೇಕು ಸೇಮ್ ಹಾಗೆ ನಾವು ಫಸ್ಟ್ ಮಾಡಿದ ರೀತಿಯೇ ಮಾಡಿದ್ರಾಯಿತು ಈ ರೀತಿಯಾಗಿ ಕಟ್ಟಬೇಕು ಆಯಿತು ಈ ಥರ ಒಂದು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಸಾಕು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಸಾಕಾಗುತ್ತೆ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು ಯಾರಿಗೆಲ್ಲ ಫಿಶ್ ಫ್ರೈ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿ ತಿನ್ನೋಕೆ ಇಷ್ಟ ಇರಲ್ಲ ನೋಡಿ ಅವರು ಈ ಥರ ಮಾಡಿ ತಿನ್ಬೋದು
ಸ್ವಲ್ಪ ಇದು ಬಿಸಿ ಆಗಬೇಕು, ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಪಾತ್ರೆ ಇವಾಗ ಬಿಸಿ ಆಯಿತು. ನಾನು ಇದರಲ್ಲಿ ಇವಾಗ ಇಡ್ತೀನಿ ಒಂದೊಂದೇ ಮೀನನ್ನು. ಇದೇ ರೀತಿಯಾಗಿ ಬಿಸಿ ಇರುತ್ತೆ, ಎಣ್ಣೆ ಕಾಯಿಸ್ತಾ ಆಗುತ್ತೆ, ಜಾಗರೂಕತೆಯಿಂದ ಇಡಬೇಕು. ಇದು ಇವಾಗ ಬೇಯಬೇಕು, ಇದರಲ್ಲೇ ಬೇಯಬೇಕು. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗುತ್ತೆ. ಇದರಲ್ಲೇ ಬೇಯಲಿ, ಮುಚ್ತೀನಿ. ಸ್ವಲ್ಪ ಹೊತ್ತು ಆದಮೇಲೆ ಇದನ್ನು ಟರ್ನ್ ಮಾಡಿ ಹಾಕೋಣ. ಒಂದು ಸೈಡ್ ಚೆನ್ನಾಗಿ ಬೇಯಲಿ. ಇವಾಗ ಇನ್ನು ಇದನ್ನು ಸ್ವಲ್ಪ ಹೊತ್ತು ಆದಮೇಲೆ ಮಿಡ್ಲಲ್ಲಿರೋದನ್ನು ಆ ಕಡೆ ಈ ಕಡೆ ಮಾಡಬೇಕು. ಸೈಡಲ್ಲಿರೋದನ್ನು ಮಿಡ್ಲಿಗೆ ತರಬೇಕು. ಯಾಕಂತ ಹೇಳಿದ್ರೆ ಮಿಡ್ಲಲ್ಲಿ ಒಂದೇ ಸೈಡ್ ಇಲ್ಲಾಂದರೆ ಬೆಂದೋಗ್ಬಿಡುತ್ತೆ. ಸೈಡಲ್ಲಿ ಇದ್ದದ್ದು ಬೇಯೋದಿಲ್ಲ. ನೋಡಿ, ಈ ಥರ ಸ್ವಲ್ಪ ಆಚೆ ಈಚೆ ಮಾಡಬೇಕು. ಎಲ್ಲ ಕೂಡ ಚೆನ್ನಾಗಿ ಬೇಯಬೇಕು. ಆ ನಂತರ ನಾವು ಇದನ್ನು ಟರ್ನ್ ಮಾಡಿ ಹಾಕೋಣ. ಎಸ್, ಇದು ಇವಾಗ ಬೆಂದಿದೆ ಒಂದು ಸೈಡ್. ಇದನ್ನು ಇವಾಗ ಟರ್ನ್ ಮಾಡಿ ಹಾಕೋಣ. ತುಂಬ ಬಿಸಿ ಇದೆ, ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಬೇಯಬೇಕು. ಎಲ್ಲ ಮೀನುಗಳನ್ನು ಇದೇ ರೀತಿಯಾಗಿ ಟರ್ನ್ ಮಾಡಿ ಹಾಕ್ಕೊಳ್ಳಿ. ಆನಂತರ ನಾವು ಆಗ ಮಾಡಿದ ಪ್ರೋಸೆಸ್ಸೇ ಮಿಡ್ಲಲ್ಲಿ ಇದ್ದಿದ್ದನ್ನು ಸೈಡಿಗೆ ತರಬೇಕು. ಸೈಡ್ ಇದ್ದಿದ್ದನ್ನು ಮಿಡ್ಲಿಗೆ ಹಾಕ್ಕೋಬೇಕು. ಎಲ್ಲ ನಾವಿವಾಗ ಟರ್ನ್ ಮಾಡಿ ಹಾಕಿದ್ದೀವಿ. ಇದನ್ನು ಇವಾಗ ಮುಚ್ಚಿ ಮತ್ತೆ ಬೇಯಕ್ಕೆ ಬಿಟ್ಬಿಡೋಣ. ಇನ್ನೊಂದು ಸೈಡ್ ಕೂಡ ಇದು ಚೆನ್ನಾಗಿ ಬೇಯಲಿ. ಇವಾಗ ಇದು ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಬಂದಿದೆ ಅಂತ. ಬಿಸಿ ಉಂಟು, ಬಿಸಿ ಉಂಟು. ತುಂಬಾ ಟೇಸ್ಟಿಯಾಗುತ್ತೆ. ಇದನ್ನು ಡೆಫಿನೆಟಾಗಿ ನೀವು ಟ್ರೈ ಮಾಡಲೇಬೇಕು. ನೋಡ್ತಾ ಇದ್ದೀರಾ ಅಲ್ವಾ? ನೋಡಿ ಹೇಗೆ ಮಾಂಸ ಬಿಡ್ತಾ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಮಸಾಲ ಇದರಲ್ಲಿ ಹೀಗೆ ಇರುತ್ತೆ. ತುಂಬ ರೋಸ್ಟ್ ಬೇಕಾದರೆ ರೋಸ್ಟ್ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮುಳ್ಳಿಂದ ಮಾಂಸ ಬಿಡ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡ್ತಾ ಇರ್ಬೋದು. ಟೇಸ್ಟ್ ನೋಡ್ತೀನಿ ನಾನು ಯಾವ ರೀತಿ ಆಗಿದೆ ಅಂತ. ಸೂಪರಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಖಾರ ಆಗಿರ್ಬೋದು, ಹುಳಿ ಆಗಿರ್ಬೋದು, ಅಥವಾ ಉಪ್ಪಾಗಿರ್ಬೋದು, ತುಂಬಾ ಸಖತ್ತಾಗಿ ಬಂದಿದೆ. ನಾನು ತುಂಬ ರೋಸ್ಟ್ ಮಾಡಲಿಲ್ಲ, ಇದರಲ್ಲೇ ಊಟ ಮಾಡ್ಬೋದು. ಇದಕ್ಕೆ ಸಾಂಬಾರು ಏನು ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ನೀವು ಮಾಂಸ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನು ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ಎಸ್, ನೋಡಿದ್ರಲ್ವಾ ನಾವು ಫಿಶ್ ಫ್ರೈನ ಬಾಳೆ ಎಲೆಯಲ್ಲಿ ಯಾವ ರೀತಿ ಫ್ರೈ ಮಾಡಿದ್ವಿ ಅಂತ ಮೀನನ್ನ. ಖಂಡಿತವಾಗ್ಲೂ ಇದನ್ನ ನೀವು ಕೂಡ ಟ್ರೈ ಮಾಡಿ. ನಾವು ಮೀನುಗಳನ್ನ ಡೀಪ್ ಫ್ರೈ ಮಾಡೋದಕ್ಕಿಂತ ಈ ತರ ಮಾಡಿದ್ರೆ ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ಹೇಳ್ಕೊಳ್ಳೋದಿಲ್ಲ. ತುಂಬಾನೇ ಚೆನ್ನಾಗಾಗುತ್ತೆ, ಆರೋಗ್ಯಕರವಾಗಿ. ತುಂಬಾನೇ ಬಾಳೆ ಎಲೆಯಲ್ಲಿ ಮಾಡಿದ್ರೆ ತುಂಬಾನೇ ಒಳ್ಳೇದು. ಮತ್ತೆ ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ದೀನಿ. ಖಂಡಿತವಾಗ್ಲೂ ಮಣ್ಣಿನ ಪಾತ್ರೆಯಲ್ಲಿ ಟ್ರೈ ಮಾಡಿ. ತವಾಗಳಲ್ಲಿ ಕೂಡ ಆಗುತ್ತೆ. ಅದಕ್ಕಿಂತ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಮತ್ತೆ ಕೂಡ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಆಯಿಲ್ ಫುಡ್ ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೇದಲ್ಲ. ಆದಷ್ಟು ನಮ್ಮ ಆಹಾರದಲ್ಲಿ ಹೆಲ್ದಿಯಾಗಿ ನಾವು ಆಹಾರಗಳನ್ನು ತಿನ್ನಬೇಕು. ನಾನಿವತ್ತು ಮಾಡಿದಂತಹ ಫಿಶ್ ಫ್ರೈ ನೀವು ನೋಡಿರ್ಬೋದು. ಇದಕ್ಕೆ ಜಾಸ್ತಿ ಆಯಿಲ್ ಹೇಳ್ಕೊಡೋದಿಲ್ಲ. ನಾವು ಸಣ್ಣ ಮಕ್ಕಳಿಗೆ ಕೊಡೋದಾದ್ರೂ ಕೂಡ ಡೀಪ್ ಫ್ರೈ ಮಾಡಿಬಿಟ್ಟು ಕೊಡೋದು ಅಷ್ಟೊಂದು ಒಳ್ಳೇದಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ತುಂಬ ಎಣ್ಣೆ ಹೇಳ್ಕೊಂಡ್ಬಿಟ್ಟಿರುತ್ತೆ. ತವಾ ಫ್ರೈ ಕೂಡ ನೀವು ಮಾಡಿ ಕೊಡ್ಬೋದು, ಅಥವಾ ಈ ಥರ ನೀವು ಬಾಳೆ ಎಲೆಯಲ್ಲಿ ಕೂಡ ಫ್ರೈ ಮಾಡಿ ಕೊಡ್ಬೋದು. ಇದು ಆರೋಗ್ಯಕ್ಕೆ ತುಂಬಾನೇ ಉತ್ತಮ ಅಂತ ನಾನು ಹೇಳ್ತೀನಿ. ನನ್ನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನಲ್ಗೆ, ದಯವಿಟ್ಟು ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನನ್ನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ, ನಾಳೆ ಇನ್ನೊಂದು ಹೊಸ ರೀತಿ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.